ಸೊಲ್ಮೆಲು ನಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆದ ಇವರ ಕಾರಂತೆರ ನಮ್ಮ ಎದುರು ಬದುಕುದುಲ್ಲೆರಂದು ಎನ್ನ ಮನಸ್ಸಂದು ಪಂಡಿನ ರಾಜ್ಯ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ರಾಜ್ಯ ರಾಷ್ಟ್ರ ಪ್ರಶಸ್ತಿಲಿತ್ತೆ ಬಿಲೆ ಕಳಿವಂದುಲ್ಲ ಅಂತ ಪಂತೆರ ಅಂಗಾರೆ ಕುಡ್ಲಡ್ ಕಾರಂತ ಪುಟ್ಟು ಪರ್ಬದ ಪ್ರಶಸ್ತಿದೆ ತೊಂದಾರು ಪಾತಿರಿಯರು ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನೆಲೆಟ್ ಡಾಕ್ಟರ್ ಕೋಟ ಶಿವರಾಮ ಕಾರಂತೆರ್ನ ಬುಟ್ಟು ಪರ್ಬವಕ ಪ್ರಶಸ್ತಿ ಕೊರ್ಪನಲ್ಲಿ ಅಂಗಾರೆ ಕುಡ್ಲ ಕೊಡಿಯಾಲ ಬೈಲ್ದ ಶಾರದಾ ವಿದ್ಯಾಲಯದ ಸಭಾಂಗಣ ನಡತಂಡ ರಾಜ್ಯ ವಿಧಾನ ಪರಿಷತ್ತದ ಸಭಾಪತಿ ಬಸವರಾಜ ಹೊರಟ್ಟಿ ತುಳು ಕನ್ನಡ ಸಾಹಿತ್ಯ ವಿದ್ವಾಂಸರ ಡಾಕ್ಟರ್ BA ವಿವೇಕರೈ ಬೊಕ ಭಿನ್ನ ರೀತಿದ ಕಾರಂತ ಪುರ್ಪ ನಮನ ತೊಟ್ಟುಗು ಕಾರ್ಯಕ್ರಮ ಸುರುವಾಂಡ್ ಸಭಾಲಿಸಿದ ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ ಕಲ್ಕುರ ಮಾತ್ರೆಯನ್ನು ಎತ್ಕೊಂಡು ಸುರುತ ಪಾತ್ರ ಪಂಡ್ಯರ ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಶಿವರಾಮ ಕಾರಂತರಿನ ನೆಂಪು ಮಲ್ತೊಂದು ಪ್ರಶಸ್ತಿಗೆ ಸಂದಿನ ಬಸವರಾಜ ಹೊರಟ್ಟಿಯರ್ನ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತೆರ ಸಾಹಿತಿ ವಿದ್ವಾಂಸರು ಸೇರಿನಂಚ ಬೇತೆ ಬೇತೆ ವಲಯದ ನಾಯಕರಿದ್ದದು ಬಸವರಾಜ ಹೊರಟ್ಟಿಯರಿಗೆ ಕಾರಂತ ಪ್ರಶಸ್ತಿ ಕೊಡ್ದು ಸಮ್ಮಾನದ ಮರ್ಯಾದೆ ಮಲ್ತೆರ ಡಾಕ್ಟರ್ BA ವಿವೇಕರೈ ಪಾತ್ರೆಡ್ದು ಬದುಕಡೆ ಇಂಚಿನ ಪುಣ್ಯ ಅವರ ಮಾತ್ರ ಬರ್ಕೊಂಡು ಹೊರಟ್ಟಿಯರಿಗೆ ಪ್ರಶಸ್ತಿ ಕೊರ್ಪನೇಟ್ ಪಾಲ್ದಿತ್ತು ಅನ್ನೋ ವೆಂಕ್ಲೆಗೊಂಜಿ ಪ್ರಶಸ್ತಿ ಆದುಂಡು ಪಾಕ ಜನತ ಬದುಕಿಗೂ ಬುಲ್ಪಾಯಿನಾರು ಹೊರಟ್ಟಿ ಶಿಕ್ಷಣದ ಒವ್ವೇ ಸಮಸ್ಯೆ ಎತ್ತಣಲ ಪರಿಹಾರಗೂ ಹೊರಟ್ಟಿ ಬೋಡೊಂದು ಪಂಡಿರ ಬಸವರಾಜ ಹೊರಟ್ಟಿ ಪಾತ್ರೆಡ್ದು ಕಾರಂತೆರ ನಮ್ಮ ಎದುರು ಬದುಕುದುಲ್ಲೆರಂದು ಎನ್ನ ಮನಸ್ಸು ಶ್ರೇಷ್ಠ ವ್ಯಕ್ತಿ ಕಾರಂತೆರ್ನ ಪುದರ್ದ ಪ್ರಶಸ್ತಿ ಕೊಡ್ತೇರೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಇತ್ತೆ ಬಿಲೆ ಕಲೆವನೊಂದುಂಡು ಸರಕಾರ ಉಪ್ಪುನ ಮಂತ್ರಿಲು ದೆತ್ತೊನ್ನ ತೀರ್ಮಾನಲಿಡ್ದು ಕನ್ನಡ ಶಾಲೆಲು ಮುಚ್ಚೊಂದುಲ್ಲ ಅಂದು ಪಂಡಿರ ಪ್ರಬಂಧ ಪಂಥ ಚಿತ್ರಕಲೆ ಪಂಥ ಕಾರ್ಡ್ ಕಾರಂತೆರ್ನ ಚಿತ್ರ ಬುಡುಪಾವನ ಪಂಥ ಇಂಚ ಬೇತೆ ಬೇತೆ ಪಂಥಲೇನ ನಡಪಾದಿತ್ತದು ಗೆಂದಿನಕ್ಲಿಗೆ ನಾಮ್ಲೇನು ಪಟ್ಟಿಯರ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಶಾಸಕರು ವೇದವ್ಯಾಸ ಡಿ ಕಾಮತ್ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು ಶಾರದಾ ವಿದ್ಯಾಲಯದ ಸಂಸ್ಥಾಲನ ಗುರುಕಾರ್ಯರು ಡಾಕ್ಟರ್ MB ಪುರಾಣಿಕ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ಡಾಕ್ಟರ್ MP ಶ್ರೀನಾಥ ಕೇಶವ ವಿನ್ಯಾಸಗಾರರು ಶಿವರಾಮ ಭಂಡಾರಿ ಶಾರದಾ ವಿದ್ಯಾಲಯದ ಸಲಹೆಗಾರರು ಲೀಲಾ ಉಪಾಧ್ಯಾಯ ಸೆಂಟ್ ಅಲೋಷಿಯಸ್ ಪ್ರೌಢಶಾಲೆದ ಪ್ರಿನ್ಸಿಪಾಲರು ಜಾನ್ಸನ್ ಪಿಂಟೋಲಿಸ್ಟ್ ಪಾಲ್ದೆತೊಂಡಿರ ದಯಾನಂದ ಕಟೀಲ್ ಬೊಕ ಮಂಜುಳಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರು ಜನಾರ್ದನ ಹಂದೆ ಸೊಲ್ಮೆ ಸಂದಾಯರು ಹೊರಟ್ಟಿ ಸಾಹೇಬರ ಹೆಸರು ಅಂದರೆ ಅವರು ಎಷ್ಟೆಷ್ಟು ಮಂದಿಗೆ ಸಹಾಯ ಮಾಡಿದರು ಅಂತ ಸಿಂಡಿಕೇಟು ಸೆನೆಟ್ ಸದಸ್ಯರಾಗಿ ಈಗೆಲ್ಲ ಅವರು ಅನೇಕ ನಿವೃತ್ತರಾಗಿದ್ದಾರೆ, ಕೆಲವರು ನಿಧನರಾಗಿದ್ದಾರೆ. ಗೊತ್ತಲ್ಲ, ಇವರನ್ನು ಅನೇಕ ಮಂದಿ ದೇವರ ಹಾಗೆ ಕಾಣುವಂಥದ್ದು ನಾನು ಈ ಕಡೆಯವರಿಗೆ ಗೊತ್ತಾಗಲಿಕ್ಕಿಲ್ಲ ಅಂತ ಹೇಳುತ್ತಾ ಇದ್ದೇನೆ. ಇಡೀ ಆ ಥರದ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೊರಟ್ಟಿ ಅವರು ಒಂದು ರೀತಿ ಅವರು ಬರೀ ರಾಜಕಾರಣಿ ವ್ಯಕ್ತಿ ಅಲ್ಲ, ಅನೇಕ ಮಂದಿಯ ಮನೆಯ ಬೆಳಕಾಗಿ ಕೆಲಸ ಕೊಟ್ಟವರು, ಅವರೇ ಅನೇಕ ಸಹಾಯ ಮಾಡಿದವರು, ಅದು ವಿಶ್ವವಿದ್ಯಾಲಯದ ಒಳಗಡೆ ಮತ್ತು ಹೊರಗೆ ಕೂಡ. ಕಾರಂತವರ ವಿಚಾರಗಳು ಅತ್ಯಂತ ಭಾಳ ಶ್ರೇಷ್ಠವಾದಂಥ ವ್ಯಕ್ತಿಗಳು. ಎಲ್ಲ ಓದಿದ್ದೀವಿ, ಅವ್ರನ್ನ ನೋಡಿದ್ದೀವಿ, ಅವ್ರ ಮಾತು ಗೀತು. ಅಂಥ ಒಬ್ಬ ಶ್ರೇಷ್ಠವಾದಂಥ ವ್ಯಕ್ತಿಯ ಹೆಸರಿಂದ ಕಲ್ಕೂರು ಪ್ರತಿಷ್ಠಾನ ಸಂಸ್ಥೆಯವರು ಅವರ ಹುಟ್ಟುಹಬ್ಬದ ದಿನ ಕಾರಂತ ಪ್ರಶಸ್ತಿಯನ್ನು ಕೊಡುವಂಥ ಪದ್ಧತಿಯನ್ನು ತಂದಿದ್ದೀರಿ. ನಿಜವಾಗಿ ನಿಮಗೆ ಏನು ಕಲ್ಕೂರು ಪ್ರತಿಷ್ಠಾನ ಇದೆ, ನಿಮಗೆ ನಾನು ಭಾಳ ನನ್ನ ಹೃದಯದಿಂದ ನಿಮ್ಮನ್ನು ಅಭಿನಂದಿಸ್ತೇನೆ ಅಂತ ಹೇಳ್ತೇನೆ. ನಾನು ಮುರಕಲ್ಲು ಬೊಕ್ಕ ಪೊಯ್ಯ ಸಮಸ್ಯೆ ಪರಿಹಾರಗೂ ಜಿಲ್ಲಾಧಿಕಾರಿಯರಿಗೆ ಒತ್ತಾಯ ಮಲ್ತದ ಕಟೋಣ ಕಾರ್ಮಿಕರು ಸೋಮವಾರ ಕುಡ್ಲಡ್ ಮಾಮಲ್ಲ ಮೆರವಣಿಗೆ ಪ್ರತಿಭಟನೆ ನಡಪಾಯರು. ಮುರಕಲ್ಲು ಬೊಕ್ಕ ಪೊಯ್ಯ ಸಮಸ್ಯೆ ಪರಿಹಾರ ಬಗೆಟ್ ಜಿಲ್ಲಾಧಿಕಾರಿಯರು ಉತ್ತರ ಕೊರಡೊಂದು ಒತ್ತಾಯ ಮಲ್ತದ ಕಟ್ಟಣ ಕಾರ್ಮಿಕರು ಸೋಮವಾರ ಕುಡ್ಲಡ್ ಮಾಮಲ್ಲ ಮೆರವಣಿಗೆ ಪ್ರತಿಭಟನೆ ನಡಪಾಯರ. ಜ್ಯೋತಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಹಿಡ್ದು ಹಂಪನಕಟ್ಟೆ ಕ್ಲಾಕ್ ಟವರ್ ಮುಟ ಮೆರವಣಿಗೆ ನಡಪಾಯರು. ಪೊಯ್ಯ ಬೊಕ್ಕ ಮುರಕಲ್ಲು ತಿಕ್ಕಂದೆ ಕಟೋಣ ಕಾರ್ಮಿಕರು ಸಾದಿಗೆ ಬುರ್ನ ಸ್ಥಿತಿ ಎದುರಾತಂಡ ಕಟೋಣ ಕಟ್ಟಣ ಕಾಮಗಾರಿ ಇಡೀ ಉಂತುದುಂಡು ಇಂದಿನೇ ನಮ್ಮೊಂದುಪ್ಪುನ ಬೇತೆ ವ್ಯವಹಾರಲೆನ ಮಿತ್ತಲ ಮಲ್ಲಪೆಟ್ಟು ಬುಡ್ದುಂಡು ಕೆಂಪು ಕಲ್ಲು ಬೊಕ್ಕ ಪೊಯ್ಯ ಸಮಸ್ಯೆ ಪರಿಹಾರ ಮಲ್ಪರ ಜಿಲ್ಲಾಧಿಕಾರಿ ತುರ್ತು ನಡುಕು ಪೊಗ್ಗೊಡೊಂದು ಕಾರ್ಮಿಕರೇ ವ್ರತೋಜಾಯರ ಸರಕಾರವು ಧಿಕ್ಕಾರ ಘೋಷಣೆ ಪಾಡಿಯರ. ಕರ್ನಾಟಕ ರಾಜ್ಯ ಕಟೋಣ ಬೊಕ್ಕ ಬೇತೆ ಕಟೋಣ ಕಾರ್ಮಿಕರನ ಫೆಡರೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ CWFI ನೆಲೆಟ ನಡೆದಿನ ಪ್ರತಿಭಟನೆಡ ಪಾಕಜನ ಕಾರ್ಮಿಕ ನಾಯಕರ ಪಾಲ್ದಿತ್ತೊಂದು ಸರ್ಕಾರದ ನೀತಿಗೆ ವಿರೋಧ ತೋಜಾಯರ. ಫೆಡರೇಷನ್ದ ರಾಜ್ಯ ಸಮಿತಿ ಕಾರ್ಯಂತರ ಯೋಗೀಶ್ ಜಪ್ಪುಮುಗೇರ್, ಜಿಲ್ಲಾ ಪ್ರಧಾನ ಕಾರ್ಯಂತರ ವಸಂತ ಆಚಾರ್ಯ, ಕಾರ್ಯಂತರ ಚಂದ್ರಹಾಸ ಪಿಲಾರ್, ರವಿಚಂದ್ರ ಕೊಂಚಾಡಿ, ಜನಾರ್ದನ ಕುತ್ತರ್, ರಾಮಚಂದ್ರ ಪಜೀರ್, ಬಶೀರ್ ಪಜೀರ್, ಬಿಜು ಆಗಸ್ಟಿನಿಂಚ ನಾಯಕರು ಪ್ರತಿಭಟನೆ ನಡೆಸಿದರು. 4 ತಿಂಗಳಿನಿಂದ
ದೊಡ್ಡ ರೀತಿಯ ಸಮಸ್ಯೆಗಳಿಲ್ಲಿ ಪ್ರಾರಂಭ ಆಗಿದೆ. ಕೆಂಪು ಕಲ್ಲಿನ ಅಭಾವ ಸೃಷ್ಟಿಯಾಗಿದೆ, ಮರಳಿನ ಅಭಾವ ಸೃಷ್ಟಿಯಾಗಿದೆ. ಆದ್ರೆ ಜಿಲ್ಲಾಡಳಿತ, ಶಾಸಕರು, ಸಂಸದರು ಅಥವಾ ರಾಜ್ಯ ಸರ್ಕಾರವನ್ನ ಇವತ್ತು ಕೇಳಿದ್ರೆ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಬೇಕಾದಷ್ಟು ಮರಳು ಸಿಗ್ತದೆ, ಕೆಂಪು ಕಲ್ಲು ಬೇಕಾದಷ್ಟು ಸಿಗ್ತದೆ, ಒಂದು ವೇಳೆ ಕೆಂಪು ಕಲ್ಲು ಸಿಗದಿದ್ರೆ ಬೇರೆ ಪರ್ಯಾಯವನ್ನ ಹುಡುಕಿ ಅಂತ ಹೇಳ್ತಾರೆ. ಆದ್ರೆ ಅವರಿಗೆ ಗೊತ್ತಿರಬೇಕು ಕೆಂಪು ಕಲ್ಲು ಇಲ್ಲಿ ಯಾವ ರೀತಿಯಲ್ಲಿ ನಾವು ಬಳಸಬೇಕು, ಎಷ್ಟು ಬಳಸಬೇಕು ಅಷ್ಟನ್ನು ನಾವು ಬಳಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಒಂದು ಗಟ್ಟಿಯಾದ ಮನೆಯನ್ನ, ಗಟ್ಟಿಯಾದ ಒಂದು ವಸತಿ ಸಂಕೀರ್ಣವನ್ನ ನಾವು ನಿರ್ಮಾಣ ಮಾಡಬೇಕಿದ್ರೆ ಕೆಂಪು ಕಲ್ಲು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ನಾವು ಒಳಗಿನ ಗೋಡೆಗಳಿಗೆ ಬೇರೆ ಯಾವ್ದನ್ನ ಹಾಕ್ಬೇಕಾದ್ರೆ ನಮ್ಗೆ ಗೊತ್ತಿದೆ, ಆದ್ರೆ ಕೆಂಪು ಕಲ್ಲು ಇಲ್ಲಿ ಬಾರಿ ಪ್ರಧಾನವಾಗಿ ನಮ್ಗೆ ಬೇಕಾಗ್ತದೆ. ಅದೇ ರೀತಿ ಮರಳು ಕೂಡ ಅನ್ನುವಂಥದ್ದನ್ನ ಜಿಲ್ಲಾಡಳಿತ ಗಮನದಲ್ಲಿಡ್ಬೇಕಾಗ್ತದೆ. ರಡ್ಡು ಸರತ್ತ 18 ಮುಡ್ದು ರಡ್ಡು ಸರತ್ತ 24 ಮುಟ್ಟದ ಆಜು ವರ್ಷಲನ ಬಾಕಿ ಪುನಃ ಕನಿಷ್ಠ ಮಜೂರಿ ಬೊಕ ತುಟ್ಟಿ ಬತ್ತೇನು ಬೀಡಿ ಕಾರ್ಮಿಕರಿಗೆ ಕೊರಿಯರೆ ಒತ್ತಾಯ ಮಲ್ದದ ದಕ್ಷಿಣ ಕನ್ನಡ ಬೊಕ ಉಡುಪಿ ಜಿಲ್ಲಾ ಬೀಡಿ ಕಾರ್ಮಿಕ ಸಂಘಟನೆದ ಜಂಟಿ ಕ್ರಿಯಾ ಸಮಿತಿದ ದುಂಬಾಳ್ತೆಡ್ ಬೀಡಿ ಕಾರ್ಮಿಕರು ಉಡುಪು ಅಂಬಲಪಾಡಿದ ಭಾರತ್ ಬೀಡಿ ಕಂಪನಿದ ಎದುರು ಸೋಮವಾರ ಪ್ರತಿಭಟನೆ ನಡಪಾದಿರು. ರಡ್ಡು ಸರತ್ತ 18 ಮುಡ್ದು ರಡ್ಡು ಸರತ್ತ 24 ಮುಟ್ಟದ ಆಜು ವರ್ಷಲನ ಬಾಕಿ ಉಪ್ಪುನ ಕನಿಷ್ಠ ಮಜೂರಿ ಬೊಕ್ಕ ತುಟ್ಟಿ ಬತ್ತಿನ ಬೀಡಿ ಕಾರ್ಮಿಕರಿಗೆ ಕೊರಿಯರೆ ಒತ್ತಾಯ ಮಲ್ತದ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಬೀಡಿ ಕಾರ್ಮಿಕ ಸಂಘಟನೆದ ಜಂಟಿ ಕ್ರಿಯಾ ಸಮಿತಿದ ದುಂಬಾಳ್ತಿಡ್ ಬೀಡಿ ಕಾರ್ಮಿಕರು ಒಡಿಪು ಅಂಬಲಪಾಡಿದ ಭಾರತ್ ಬೀಡಿ ಕಂಪನಿದ ಎದುರು ಸೋಮವಾರ ಪ್ರತಿಭಟನೆ ನಡಪಾಯಿರ. ಬೀಡಿ ಕಂಪನಿ ಯಜಮಾನರು ಕಾರ್ಮಿಕರಿಗೆ ಮೋಸ ಮಲ್ತೊಂದುಲ್ಲೇರ. ರಡ್ಡು ಸರತ್ತ 18 ಮುಡ್ದು 24 ಮುಟ್ಟ ಆಜಿ ವರ್ಷ ಒಂಜಿ ಈತಂದು ನಿಘಂಟು ಆದಿತ್ಯನ ಮಜೂರಿನ ಈಡಮುಟ್ಟಲ ಬೆನ್ಪುನಕ್ಲಿನ ಅಕೌಂಟ್ಗೂ ಪಾಡ್ದುಜೆರ. ಸಾರ ಬೀಡಿಗೆ 40 ರೂಪಾಯಿ ದಂಚ ಒಂಜಿ ಸಾರ ಕೋಟಿಡ್ದಲ ಹೆಚ್ಚ ದುಡ್ಡು ಕಟ್ಟೋಡು ಅಂಚಾದ ಇಂದ ನಿತ್ಯನೇ ಬೀಡಿ ಕೆಲಸದ ಕ್ಲಿಕ್ ಕೊರಡುಂದು ಬೀಡಿ ಕಾರ್ಮಿಕರು ಒತ್ತಾಯ ಮಲ್ತೆರ. AITUC ನಾಯಕರ ಪಾತ್ರದ ಬೀಡಿ ಯಜಮಾನ್ಯರ್ನ ಪ್ರಸ್ತಾಪದಂಚ ಕರ್ನಾಟಕ ರಾಜ್ಯ ಸರ್ಕಾರ ಕನಿಷ್ಠ ಮಜೂರಿದ ಅಧಿಸೂಚನೆ ಪಿದಾಡ್ಪಾದಂಡ ರಡ್ಡು ಸರತ್ತ 24 ಏಪ್ರಿಲ್ ಒಂಜಿಡ್ದ ಸಾರ ಬೀಡಿಗೆ 240 ರೂಪಾಯಿ ಕನಿಷ್ಠ ಮಜೂರಿ ಬೊಕ್ಕ 17 ರೂಪಾಯಿ 4 ಪೈಸೆ ದಂಚ ತುಟ್ಟಿ ಬತ್ತೆ ಕೊರಡೊಂದು ಆದೇಶ ಕೊಡ್ತುಂಡು ಆಂಡ ಬೀಡಿ ಕಂಪನಿದಕ್ಲು ಮನಿಪಂದ ಕುಲ್ದರಂದು ದೂರಿಯರ. CITU ನಾಯಕರ ಬೀಡಿ ಕಾರ್ಮಿಕ ಪಂಜುನಕ್ಲು ಪಾಕಜನ ಪ್ರತಿಭಟನೆ ಪಾಲ್ದೊಂಡರ. ಇವತ್ತೇನು ಮಾಲೀಕರು ಇವತ್ತು ಸಾವಿರಾರು ಕೋಟಿಗಳ ಧನಿಗಳಾಗಿದ್ದಾರೆ. ಆದರೆ ಈ ಉಭಯ ಜಿಲ್ಲೆಯಲ್ಲಿ ದುಡಿಯುವಂತ ಬೀಡಿ ಕಾರ್ಮಿಕರು ಇವತ್ತು ಕೂಡ ಒಪ್ಪತ್ತಿನ ಊಟಕ್ಕೆ ಅವರು ದಿನವನ್ನ ಎಣಿಸುವಂತ ಒಂದು ಸಂದರ್ಭ ಇವತ್ತು ಕೂಡ ಇದೆ. ಅಂದ್ರೆ ಇವತ್ತು ಮಾಲೀಕರು ಸರ್ಕಾರದ ಬೇರೆ ಬೇರೆ ಒಂದು ಕೈಗಾರಿಕಾ ವಿರೋಧಿ, ಕಾರ್ಮಿಕ ವಿರೋಧಿ ಧೋರಣೆ ಇದ್ರೂ ಸಹ ಮಾಲೀಕರು ಅವರ ಲಾಭವನ್ನ ಮಾತ್ರ ಅವರು ಲೆಕ್ಕ ಹಾಕ್ತಾರೆ. ಇವತ್ತು ಕಾರ್ಮಿಕರಿಗೆ ತೊಟ್ಟಿ ಭತ್ಯೆಯನ್ನು ಹೆಚ್ಚು ಮಾಡುವ ಬದಲು ಪಾಯಿಂಟಿಗೆ 1 ಪೈಸೆಯನ್ನು ಕಡಿಮೆ ಮಾಡಿದ್ದಾರೆ. ಇವತ್ತು 3 ಪೈಸೆಯಂತೆ ಅವರು ಪಾವತಿ ಮಾಡಿದ್ದಾರೆ. 1/4/2024ರಿಂದ ಇವತ್ತೇನು 302 ರೂಪಾಯಿ ನಮಗೆ ಕೊಡಬೇಕಿತ್ತು, ಅದನ್ನು 284.92 ಪೈಸೆಗೆ ನಿಲ್ಲಿಸಿದ್ದಾರೆ. ಸುಮಾರು 17 ರೂಪಾಯಿ 4 ಪೈಸೆ ನಮಗೆ ಇವತ್ತು ಮೋಸ ಮಾಡಿದ್ದಾರೆ. ಅಂದರೆ ಕಾನೂನುಬದ್ಧವಾಗಿ ಮಾಡುವಂತ ಮೋಸ ಮಾಲೀಕರು. ಗುಜರಾತದ ಪುದರ್ಪೋಯಿ ಶಶಿ ಕ್ಯಾಟರ್ಸ್ ಸಂಸ್ಥೆದ ಶಶಿಧರ ಶೆಟ್ಟಿ ಬರೋಡದರ ನಾಪೆ ಕಾಶಿ ಶೆಟ್ಟಿ ಸೋಮವಾರ ತಿಳಿದರ. ಬೆಳ್ತಂಗಡಿ ತಾಲೂಕು ಗುರುವಾಯನ ಕೆರೆತ ಸ್ವಂತ ಇಲ್ಲಡು ಮರಣದೆಪ್ಪನ ಕಾರ್ಯಲು ನಡೆತಂಡ. ಗುಜರಾತ್ ರಾಜ್ಯದ ಪುದರ್ಪೊಯಿ ಉದ್ಯಮಿ ಶಶಿ ಕ್ಯಾಟರರ್ಸ್ ಸಂಸ್ಥೆದ ಯಜಮಾನರಾದ ಶಶಿಧರ ಶೆಟ್ಟಿ ಬರೋಡದರೆನ ಅಪ್ಪೆ ಕಾಶಿ ಶೆಟ್ಟಿ ಸೋಮವಾರ ತಿಳಿದೆರ. ಬೆಳ್ತಂಗಡಿ ತಾಲೂಕು ಗುರುವಾಯನಕೆರೆ ಕುವೆಟ್ಟುದ ಅರೆನ ಸ್ವಂತ ಇಲ್ಲಡು ಮರಣದಿಪ್ಪನ ಕೇರಿದ ಕಿರಿಯಲು ಬೈಯಗ್ ನಡೆತಂಡ. ಜೋಕ್ಲು ಮರ್ಮಲ್ಲು ಬೊಕ ಪುಲ್ಯಲ್ಲಿನ ಕಾಶಿ ಶೆಟ್ಟಿ ಅಗತದೆರ. ರಡ್ಡು ಸರತ ಆರ್ಬೇಟ್ ಶುರುವಾದ ದೇರ್ಲಕಟ್ಟೆಡ ಜನ ಮೆಚ್ಚುಗೆದ ಗುಡ್ವಿಲ್ ಅಪ್ಲಯನ್ಸಸ್ ಅಂಗಡಿನ ದೇರ್ಲಕಟ್ಟೆದ ಪ್ರೇಮ ಸಂಜೀವಿನಿ ಸಿಟಿ ಮಾರ್ಕೆಟ್ ಕಟ್ಟೋಣಗು ಜಾಗೆ ಬದಲ್ತದೆರ. ಮಲಾರ್ ವಿದ್ಯಾಸಂಸ್ಥೆದ ನಿರ್ದೇಶಕರ ಸೈಯದ್ ಸಹೀರುಲ್ ಬುಖಾರಿ ತಂಗಳ್ ಅಂಗಡಿನ ಉದಿಪನ ಮಲ್ತೆರ. ಉಳ್ಳಾಲ ದೇರ್ಲಕಟ್ಟೆಡ ಇಲ್ಲಡ ನಿಚ್ಚಗಳಸುನ ಸಾಧನ್ಲೆನ ಮಾರಾಟದ ಅಂಗಡಿ ಗುಡ್ವಿಲ್ ಅಪ್ಲಯನ್ಸಸ್ ರಡ್ಡು ಸರತ ಆರ್ಬೇಟ್ ತಾಪನೆ ಅದು 17 ವರ್ಷಲೆಡ್ದ ದೇರ್ಲಕಟ್ಟೆಡ್ ಗಿರಾಕಿಲನ ಮೆಚ್ಚುಗೆ ಪಡೆದು ವಿಶ್ವಾಸಗೂ ಸಂದದಂಡ. ಇತ್ತೆ ಅಂಗಡಿನ ದೇರ್ಲಕಟ್ಟೆಡೆ ಕೈತಲ್ದ ಪ್ರೇಮ ಸಂಜೀವಿನಿ ಸಿಟಿ ಮಾರ್ಕೆಟ್ ಕಟ್ಟೋಣಗು ಜಾಗೆ ಬದಲ್ತದಂಡ. ಜಾಗೆ ಬದಲ್ತಿನ ಗುಡ್ವಿಲ್ ಅಪ್ಲಯನ್ಸಸ್ ಅಂಗಡಿನ ಮಲಾರ್ ವಿದ್ಯಾಸಂಸ್ಥೆದ ನಿರ್ದೇಶಕರ ಸೈಯದ್ ಸಹೀರುಲ್ ಬುಖಾರಿ ತಂಗಳ್ ದುವಾ ನಡಪಾದ
ಉದಿಪನ ಮಲ್ತೆರ ಇಲ್ಲಡ ನಿಚ್ಚಗಳಸನ ಸೊತ್ತು ಸಾಧನಲು ಕುಲ್ಲುನ ಪೀಠ ಸಾಧನಲು ಬೊಕ ನಿತ್ಯದ ಅಗತ್ಯ ವಸ್ತುಲಿನ ಮಲ್ಲ ಭಂಡಾರ ಗುಡ್ವಿಲ್ಡುಂಡು ಉದಿಪನಲ್ಲಿ ಕೊಡುಗಿರಾಕಿಲಿಗೆ ಬದಲ್ತೊನ್ನ ಕೊಡಿಗೆಲು ಕೂಪನ್ ಕೊಡಿಗೆಲು ಬೊಕ ಮನಸ್ಸು ಇಪ್ಪುನ ರಿಯಾಯಿತಿಲೆನ ಘೋಷಣೆ ಮಲ್ದೆರ ಉದಿಪನದ ಲೆಕ್ಕದ ಆಫರ್ಡ್ ಐನು ಸಾರಬಿಲೆತ್ತ ಪ್ರತಿಯೊಂಜಿ ಸೊತ್ತುದೆ ತೊಂಡಲ ಒಂಜಿ ಕೂಪನ್ ಕೊರ್ಪುನ ವ್ಯವಸ್ಥೆ ಮಲ್ದೆರ ನನದ ಮೂಜಿ ತಿಂಗೊಳ್ಮುಟ ಈ ಕೊಡುಗೆ ಉಂಡೊಂದು ಸಂಸ್ಥೆದ ಯಜಮಾನಿರು ತಿರಿಪಾದೆರ. ಎರಡು 2009 ನಾವು ಇಲ್ಲಿ ದೇರ್ಲಕಟ್ಟೆಯಲ್ಲಿ ಗುಡುವಿಲ್ ಅಪ್ಲೈಸೆನ್ಸ್ ಅಂತ ಒಂದು ಶಾಪನ್ನು ಓಪನ್ ಮಾಡಿದ್ದೆವು. ಆ ಟೈಮಲ್ಲಿ ನಮ್ಮದು ಗುಡ್ವಿಲ್ ಅಪ್ಲೈನ್ಸಸ್ ಇಲ್ಲಿ ಒಂದೇ ಇತ್ತು. ಅದೊಂದು ಹೊಸ ಟ್ರೆಂಡ್ ಆಗಿ ಗುಡ್ವಿಲ್ ಅಪ್ಲೈನ್ಸಸ್ ಅಂದು ಈಗ ನಾವು 17 ಇಯರ್ಸ್ ಆಯಿತು. ಅಲ್ಲಿ ಈಗ ಪ್ರೆಸೆಂಟ್ ಸ್ವಲ್ಪ ಪಾರ್ಕಿಂಗ್ನ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುವುದರಿಂದ ನಾವೀಗ ಇಲ್ಲೇ ಹತ್ತಿರದಲ್ಲಿ, ನಮಗೆ ತುಂಬ ಹತ್ತಿರದಲ್ಲಿ ಒಂದು ಒಳ್ಳೆಯ ಸ್ಥಳ, ನಮ್ಮ ಸಿಟಿ ಮಾರ್ಕೆಟ್, ಪ್ರೇಮ ಸಂಜೀವಿನಿ ಸಿಟಿ ಮಾರ್ಕೆಟ್ ಕಾಂಪ್ಲೆಕ್ಸಲ್ಲಿ ನಮಗೆ ಒಳ್ಳೆ ಒಂದು ಶಾಪು ಸಿಕ್ಕಿತು. ಅದರಲ್ಲಿ ಈಗ ನಾವು ಇವತ್ತು ಉದ್ಘಾಟನೆ ಆಗ್ತಾ ಇದ್ದೇವೆ. ನಮ್ಮ ಶಾಪಲ್ಲಿ ಹೊಸ ಹೊಸ ಎಲ್ಲ ಐಟಮ್ಸ್ಗೆಲ್ಲ ಬಂದಿರ್ತದೆ. ಅದು ಅಲ್ಲದೆ ಈಗ ನಾವು ಈ ಸ್ಥಳ ಇದು 5000 ಎಬೋ ಪರ್ಚೇಸ್ ಮಾಡಿದರೆ ಒಂದು ಗಿಫ್ಟ್ ಕೂಪನ್ ಕೂಡ ಇಟ್ಟಿರ್ತೇವೆ. ಅದರಲ್ಲಿ ಕೂಡ ನಾವು ಹೋಮ್ ಅಪ್ಲೈನ್ಸಸ್ ಏನು ಇದು ನಮ್ಮ ಇಲ್ಲಿ ಹೋಮ್ ಅಪ್ಲೈನ್ಸಸ್ ಏನಿರ್ತದೆ ಅಂಥದ್ದನ್ನೇ ಪ್ರೈಸ್ ಇಟ್ಟಿರ್ತೇವೆ. ಇಲ್ಲಿ ಎಲ್ಲ ಥರದ ಎಲೆಕ್ಟ್ರಾನಿಕ್ ಮತ್ತು ಒಂದು 30% ಎಲೆಕ್ಟ್ರಿಕಲ್ ಐಟಮ್ಸು ಅವೈಲೇಬಲ್ ಇದೆ. ಅಲ್ಲದೆ ಈ ಗುಡ್ವಿಲ್ ಎಲೆಕ್ಟ್ರಾನಿಕ್ಸ್ ಲಾಸ್ಟ್ 10 to 12 ಇಯರ್ಸ್ 17 ಇಯರ್ಸಿಂದ ಇಲ್ಲೇ ದೇರಳಕಟ್ಟೆಯಲ್ಲಿದ್ದು ಈಗ ಸ್ಥಳಾಂತರಗೊಂಡು ಹೊಸ ಶೋರೂಮ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಒಳ್ಳೆ ತುಂಬ ಎಲ್ಲ ಥರದ ರೆಫ್ರಿಜರೇಟರ್ಸ್, ಟಿವಿಸ್ ಮತ್ತು ವಿವಿಧ ವಿನ್ಯಾಸಗಳ ವಾಷಿಂಗ್ ಮೆಷಿನ್ಸ್, ಗ್ಯಾಸ್ ಸ್ಟೌವ್ಸ್, ಹೀಗೆ ಮಿಕ್ಸೀಸ್, ಅಲ್ಲದೆ ಯುಟೆನ್ಸಿಲ್ಸ್ ಕೂಡ ಲಭ್ಯವಿದೆ ಇಲ್ಲಿ. ಪುದರ್ಪೊಯಿ ಹಾಸ್ಯ ನಟಿ ಬಕ ರಂಗಭೂಮಿ ಕಲಾವಿದರ ರಾಜು ತಾಳಿಕೋಟೆ ಹೃದಯಾಘಾತ ಆದ ಉಡಿಪದ ಖಾಸಗಿ ಆಸ್ಪತ್ರೆಡ್ ಸೋಮವಾರ ತೀರ್ನ ಬೇಜಾರದ ಸಂಗತಿ ನಡೆತದಂಡ. ಅರೆಗ್ 59 ವರ್ಷ ಪ್ರಾಯ ಆದಿತ್ತಂಡ. 59 ವರ್ಷ ಪ್ರಾಯದ ಸಿನಿಮಾದ ಹಾಸ್ಯ ನಟಿ ಬಕ ರಂಗಭೂಮಿ ಕಲಾವಿದರು ರಾಜು ತಾಳಿಕೋಟೆ ಒಡಿಪುಡು ಶೈನ್ ಶೆಟ್ಟಿ ಅಭಿನಯದ ಹೊಸ ಸಿನಿಮಾಡು ಶೂಟಿಂಗ್ ಉಪ್ಪನಗ ರಾತ್ರಿ ಎದೆಬೇನೆಲಕ್ಕದಂಡ ಅಪಗ ನೆರೆನ ಮಣಿಪಾಲ ಆಸ್ಪತ್ರೆಗೆ ಸೇರ್ಸಾದಿರ. ರಾಜು ತಾಳಿಕೋಟೆ ಸೋಮವಾರ ಬಯ್ಯಗ ತಿಡ್ದೇರ. ವೃತ್ತಿ ರಂಗಭೂಮಿ ಕಲಾವಿದರಾದಿತ್ತಿನ ರಾಜು ತಾಳಿಕೋಟೆ ನಿರ್ದೇಶಕಿ ಆನಂದ ಪಿ ರಾಜರನ ಹೆಂಡ್ತಿ ಅಂದರೆ ಹೆಂಡ್ತಿ ಸಿನಿಮಾಡು ಬಣ್ಣ ಪಾಡ್ದು ಸಿನಿಮಾ ರಂಗೋಗು ಕಾಡ್ತಿದ್ದಿತ್ತರ. ಅರೆನ ಬಡಿದಿ ಜೋಕ್ಲು ದೋಸ್ತಿಯಲ್ಲು ಸೋಮವಾರನೇ ಮಣಿಪಾಲ ಆಸ್ಪತ್ರೆಗೆ ಬೈಯಗ ಮರಣ ತುಯ್ಯರೆ ಅಭಿಮಾನ್ಲಿಕ್ಕೆ ಅವಕಾಶ ಮಲ್ತು ಕೊಡ್ದಿತ್ತರ. 5 ಬಕ್ಕ ಒಡಿಪಡ್ದು ಧಾರವಾಡಗೂ ಮರಣ ಕೊನೆಯರ. ಲೋಕದ ನಂಬರ್ 1 ದೇಶಭಕ್ತ ಸಂಘಟನೆ RSS ಬಗೆಟ್ ಸುಮಾರಾದ ಕುಚ್ಚನೆಡ್ ಪಾತಿರ್ನ ಮಂತ್ರಿ ಪ್ರಿಯಾಂಕ ಖರ್ಗೆರ ನಿಮಿತ್ತ ಸರ್ಕಾರ ಕ್ರಮದೆತ್ತನೊಂದು ವಿಧಾನ ಪರಿಷತ್ ಎದುರು ಪಕ್ಷದ ಮುಖ್ಯ ಸಚೇತಕರ ರವಿಕುಮಾರ್ ಕುಡ್ಲಡ್ ಒತ್ತಾಯ ಮಲ್ದೇರ. ಬಿಜೆಪಿ ಹಿರಿಯ ನಾಯಕಿ ವಿಧಾನ ಪರಿಷತ್ ಎದುರು ಪಕ್ಷದ ಮುಖ್ಯ ಸಚೇತಕರ ರವಿಕುಮಾರ್ ಕುಡ್ಲದ ಬಿಜೆಪಿ ಆಫೀಸ್ ಸುದ್ದಿಕೊಟ್ಟಡ ಪಾತ್ರದ ಲೋಕದ ನಂಬರ್ 1 ದೇಶಭಕ್ತ ಸಂಘಟನೆ RSS ಬಗೆಟ್ ಸುಮಾರಾದ ಕುಚ್ಚನೆಡ್ ಪಾತಿರ್ನ ಮಂತ್ರಿ ಪ್ರಿಯಾಂಕ ಖರ್ಗೆರ ನಿಮಿತ್ತ ಸರ್ಕಾರ ಕ್ರಮದೆತ್ತನೊಂದು ಒತ್ತಾಯ ಮಲ್ತೇರ. RSS ಬಗೆಟರೆಗೆ ಬಾರಿ ಅಜ್ಞಾನ ಉಂಡು ಒಂತೆಲ ಮರ್ಯಾದೆ ಜಂದೆ ಅಜ್ಞಾನದ ಕತ್ತಲೆಡಾರು ಶಬ್ದ ಕಲಸೊಂದುಲ್ಲೆರ ನಿಚ್ಚಲ ನಮ್ಮ ದೇಶದ ಜವನ ಜನಕ್ಲೆಡ ನಾಗರಿಕರೆಡ ಲೋಕದ ಬೇತೆ ಬೇತೆ ದೇಶಲೆಡ ಸೇವಾ ಕಾರ್ಯಲೇನ ನಡಪವನುಂಡು. ಇತ್ತೆ RSS ಮುಟ್ಟಂದಿನ ಜನಸೇವಾ ಕೆಲಸ ಇಜ್ಜಿ ದೇಶದೊರ್ಮೆಡ್ ಸಮಾಜ ಸೇವೆಡುಂಡು ಆಂಡ ಅಧಿಕಾರದ ಅಮಲ ನೆತ್ತಿಗೆ ಹಿಡ್ದ ಪ್ರಿಯಾಂಕ ಖರ್ಗೆ ಸೊರ್ಕುಡು ಪಾತ್ರಂದುಲ್ಲೆರಂದು ರವಿಕುಮಾರ್ ದೂರಿಯರ. STPFI ಮಿತ್ ದಾಯ ಕ್ರಮ ದೆತೊನೆರೆ ಕಾಂಗ್ರೆಸ್ ತಕ್ಲಿಗೆ ಆವಂದಿಜ್ಜೆಂದಾರು ಪ್ರಶ್ನೆ ಪಾಡಿಯರ. ಬಿಜೆಪಿ ಜಿಲ್ಲಾ ಗುರುಕಾರ್ಯರ ಸತೀಶ್ ಕುಂಪಳ, ಶಾಸಕರು ವೇದವ್ಯಾಸ ಡಿ ಕಾಮತ್ ಬೊಕ್ಕ ಡಾಕ್ಟರ್ ಭರತ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹ ನಾಯಕ್, ದುಂಬುತ ಶಾಸಕರ ಸಂಜೀವ ಮಠಂದೂರು, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಪೂರ್ಣಿಮಾ, ಪೂಜಾ ಪೈ ಸುದ್ದಿ ಕೊಟ್ಟಡಿಕ್ತಾರೆ. RSS ಅಂತಕ್ಕಂಥದ್ದು ಸಾಮಾನ್ಯ ಸಂಘಟನೆ ಅಲ್ಲ.
ನಮ್ಮ ದೇಶಕ್ಕೆ ಇಬ್ಬರು ಶ್ರೇಷ್ಠ ಪ್ರಧಾನಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಸಂಘಟನೆ RSS. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಬಗ್ಗೆ ಇರ್ಬೋದು, ಈ ಹಿಂದೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿ ಈವನ್ ಕಾಂಗ್ರೆಸ್ಸು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಯಲ್ಲಿ ಒಂದು ನಿಯೋಗವನ್ನು ರಚನೆ ಮಾಡಿ ವಿದೇಶಕ್ಕೆ ಕಳಿಸಿದಾಗ ವಾಜಪೇಯಿ ಅವರ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ಹೊಗಳಿಕೆಯ ಮಾತನ್ನು ಆಡಿದೆ ಅನ್ನುವಂಥದ್ದನ್ನು ಸ್ವಲ್ಪ ಪ್ರಿಯಾಂಕಾ ಖರ್ಗೆ ಅವರು ಅವರ ಅಪ್ಪನ ಮೂಲಕ ತಿಳ್ಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ತಿಳ್ಕೊಳ್ಳಿ. ನಿಮಗೆ ಅಜ್ಞಾನದ ಅಂಧಕಾರ ತುಂಬಿ ತುಳುಕ್ತಾ ಇದೆ. ಈ ಅಧಿಕಾರದ ಅಹಂಕಾರ ನೆತ್ತಿಗೇರಿದೆ, ಪಿತ್ತ. ಆ ಅಧಿಕಾರದ ಅಮಲು ಏನಿದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನೆತ್ತಿಗೇರಿದೆ. ಹಾಗಾಗಿ ಅಹಂಕಾರದಿಂದ ಸೊಕ್ಕಿನಿಂದ ಮಾತನಾಡ್ತಾ ಇದ್ದಾರೆ. ಆದ್ರಿಂದ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. SDPI ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಧೈರ್ಯ ಇದ್ರೆ ಈ ಸರ್ಕಾರಕ್ಕೆ. PFI ಬಗ್ಗೆ ಬ್ಯಾನ್ ಮಾಡಲಿ, ಈ ಸರ್ಕಾರಕ್ಕೆ ಧೈರ್ಯ ಇದೆಯಾ? RSSನ ಯುವಕರು ತಮ್ಮ ಸ್ವರಕ್ಷಣೆಗೋಸ್ಕರ ದಂಡವನ್ನು ಇಟ್ಕೊಂಡು ಪ್ರದರ್ಶನವನ್ನ ಮಾಡಿದರೆ, ದಂಡವನ್ನು ಇಟ್ಕೊಂಡು ಪಥಸಂಚಲನ ಮಾಡಿದ್ರೆ ಸಮಾಜದಲ್ಲಿ ಭಯ ನಿರ್ಮಾಣ ಆಗುತ್ತಾ? ಏನು ಸಮಾಜಕ್ಕೊಂದು ಆತ್ಮವಿಶ್ವಾಸ ಬರುತ್ತಾ? ಸಮಾಜಕ್ಕೆ RSS ಕಲಿಸ್ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಸಮಾಜವನ್ನ ನಾವೇ ರಕ್ಷಣೆ ಮಾಡಿಕೊಳ್ಬೇಕು, ನಮ್ಮ ರಕ್ಷಣೆಯನ್ನ ನಾವೇ ಮಾಡಿಕೊಳ್ಬೇಕು. ಆ ರೀತಿಯ ದೇಶಭಕ್ತಿಯ ಪಾಠವನ್ನು ಕಲಿಸ್ಕೊಡ್ತಾ ಇರ್ತಕ್ಕಂಥದ್ದು RSS. ಸಮಾಜದಲ್ಲೇ ಭಯೋತ್ಪಾದನೆಯನ್ನು ಬಿತ್ತತಕ್ಕಂಥ ಸಂಘಟನೆ ಎಲ್ಲ RSS. ಭಾರತೀಯ ಶಾಸ್ತ್ರೀಯ ನಾಟ್ಯ ಸಂಗೀತ ಚಿತ್ರಕಲೆನ ಗಂಭೀರಾದದೆ ತಂದು ಅಭ್ಯಾಸ ಮಲ್ತದ ಸೌಂದರ್ಯ ಪ್ರಜ್ಞೆ ಬುಳೆಪಾವನುಡೊಂದು ಬೆದ್ರದ ಡಾಕ್ಟರ್ ಎಂ ಮೋಹನ ಆಳ್ವೀರ್ ಪಂತೆರ ಸನಾತನ ನಾಟ್ಯಾಲಯದ ನೆಲೆಟ ಕುಡ್ಲಾಡ್ ನಡತಿನ ಸಿಂಚನ ಇಸ್ಕುಲಾಲ್ರನ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮಟ್ಟು 6 ಪಾತಿರಿಯರು. ಕುಡ್ಲದ ಸನಾತನ ನಾಟ್ಯಾಲಯದ ನೆಲೆಟ್ಟು ವಿದುಷಿ ಸಿಂಚನ ಇಸ್ಕುಲಾಲೇರ್ನ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮ ಕುಡ್ಲದ ಕುದ್ಮಲ್ ರಂಗರಾವ್ ಟೌನ್ ಹಾಲ್ ನಡೆತಂಡ ನಾಟ್ಯ ಗುರು ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಬಕ ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರ ಡಾಕ್ಟರ್ ಎಂ ಮೋಹನ ಆಳ್ವ ನಟರಾಜಗ್ ತುಡರ ಬುಲ್ಪು ಪತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರ ಸಿಂಚನ ಇಸ್ಕುಲಾಲ್ ಗುರು ಹಿರಿಯರ್ನ ಆಶೀರ್ವಾದ ನಟ್ಕೊಂಡೆರ. ಗುರು ಶಾರದಾ ಮಣಿಶೇಖರ್ ಸಿಂಚನ ಇಸ್ಕುಲಾಲರಿಗೆ ಗೆಜ್ಜೆ ಕೊಡ್ದು ಆಶೀರ್ವಾದ ಮಲ್ತೆರ. ಐಡ್ಬಕ ವಿದುಷಿ ಸಿಂಚನ ಭರತನಾಟ್ಯ ಪ್ರದರ್ಶನ ಕೊರಿಯರ. ಸಭಾಲೆಸುಡು ಸನಾತನ ನಾಟ್ಯಾಲಯದ ನಿರ್ದೇಶಕರ ಚಂದ್ರಶೇಖರ ಶೆಟ್ಟಿ ಮಾತ್ರೆಯನ್ನು ಎತ್ಕೊಂಡೆರ. ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಬಕ ಮಲ್ಲಬಿನ್ನೆರೆಗೆ ಸಿಂಚನ ಇಸ್ಕುಲಾಲರ್ನ ಅಮ್ಮೇರು ಸದಾಶಿವ ಕುಲಾಲ್ ಬಕ ಅಪ್ಪೆ ಚಂದ್ರಪ್ರಭಾ ಇಸ್ಕುಲಾಲ್ ಮರ್ಯಾದೆ ಸಂದೈತ ಮಲ್ತೆರ. ಸನಾತನ ನಾಟ್ಯಾಲಯದ ಗುರುಕುಲಾದುಪ್ಪನ ವಿದುಷಿ ಶಾರದಾ ಮಣಿಶೇಖರ್ ಬಕ ವಿದುಷಿ ಶ್ರೀಲತಾ ನಾಗರಾಜರಿಗೆ ಸಿಂಚನ ಇಸ್ಕುಲಾಲ್ ಸಮ್ಮನದ ಮರ್ಯಾದೆ ಮಲ್ತದ ಗುರುನಮನ ಸಂದಯರ. ಉಳ್ಳಾಲ ಮೋಹನ್ ಕುಮಾರ್ ಆಶೀರ್ವಾದ ಮಲ್ತದ ಪಾತ್ರದ ರಂಗ ಪ್ರವೇಶ ಪಂಡ ತಮಿಳಡ ಆರಂಗೇಟ್ರಂ ಶಾಸ್ತ್ರೀಯ ನಾಟ್ಯ ಕಲೆಕ ನೀತಿ ನಿಯಮ ಕಟ್ಟಿದೆನೆ ತಮಿಳ್ನಾಡಡ ಐನು ಒರಿಪಾವಡುಂದಾಂಡ ಸಿಂಚನ ಕುಲಾರರ್ನ ಅಂಚಿನ ಅರನ ಅಪ್ಯಮ್ಮನಂಚಿನ ಕುಲ್ಬೋಡೊಂದು ಪಂಡ್ಯರ. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಪೂರ್ವ ಜನ್ಮದ ಪುಣ್ಯದ ಫಲ ಸಿಂಚನ ಭರತನಾಟ್ಯ ಸಾಧನೆ ಮಲ್ದಲ ದೇಶ ವಿದೇಶುಡಲೆನ ಕಲೆ ಬುಲವಡ ಮಾತಾ ಜೋಕ್ಲಿಗೆ ಮಾದರಿಯಾದ ನನಲಾತು ಜೋಕ್ಲೆಂದೆಟ್ ಸಾಧನೆ ಮಲ್ಪಡಂದು ಪಂಡ್ಯರ. ಪಕ್ಕವಾದ್ಯ ಕಲಾವಿದರ ಬಕ ಗುರು ಹಿರಿಯರಿಗೆ ಮರ್ಯಾದೆ ಸಂದೈತ ಮಲ್ತಿರ. ಡಾಕ್ಟರ್ ಎಂ ಮೋಹನ್ ಆಳ್ವ ಗುರು ಕಾರ್ಮೆದ ಪಾತ್ರ ಪಂಡದ 43 ವರ್ಷಲಿಡ್ದ ಸಂಸ್ಕಾರ ಸಂಸ್ಕೃತಿ ಬಕ ಸೇವೆನ ಉದ್ದೇಶಾದ ಒಂದು ಸನಾತನ ಗುರುಕುಲ ಕೆಲಸ ಮಲ್ತೊಂದುಂಡು ಭಾರತೀಯ ಶಾಸ್ತ್ರೀಯ ನಾಟ್ಯ ಸಂಗೀತ ಚಿತ್ರಕಲೆನ ಗಂಭೀರಾದದೆ ತಂದು ಅಭ್ಯಾಸ ಮಲ್ತದ ಸೌಂದರ್ಯ ಪ್ರಜ್ಞೆ ಬುಳೆಪಾವನುಡೊಂದು ಪಂಡ್ಯರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರ ತಾರ್ನಾಥಗಟ್ಟಿ ಕಾಪಿಕಾಡ್ ಮಲ್ಲಬಿನ್ನೆರಾದಿತ್ಯರ. ಸಿಂಚನ ಇಸ್ಕುಲಾಲರ್ನ ಅಜ್ಜಿ ಜಲಜಾ ಎನ್ಕುಲಾಲ್ ಬಕ ಬಂದುಲು ಈ ಪಡ್ತುಡಿತ್ಯರ. ಪ್ರವೀಣ್ ಕಾರ್ಯಕ್ರಮ ಸುಧಾರ್ತಿರ. ರಂಗಪ್ರವೇಶ ಅಂತ ಹೇಳಿದರೆ ತಮಿಳಿನಲ್ಲಿ ಅರಂಗೇಟ್ರಮ್ ಅಂತ ಹೇಳ್ತಾರೆ. ಅಂದರೆ
ವ್ಯಾರಂಗಂದ ವೇದಿಕೆಯನ್ನು ಹತ್ತುವುದಂತೇಳಿ. ಅದರಂತೆ ಎಲ್ಲ ನಮ್ಮ ದೇಶದ ನೃತ್ಯಗಳಿಗೂ ತಾಯಿಯ ಸ್ಥಾನದಲ್ಲಿರುವ ಈ ಭರತನಾಟ್ಯ ಒಂದು ಪದ್ಧತಿಯಲ್ಲಿ ಈ ರಂಗಪ್ರವೇಶ ಹೆಚ್ಚಾಗಿ ಜರುಗುವುದನ್ನು ನಾನು ಕೇಳಿ ತಿಳಿದುಕೊಂಡ ವಿಷಯ. ಒಂದು ತಂಡ ಅದು ಬೆಳಿಬೇಕು ಅಂತಾದರೆ ಅದರಲ್ಲಿ ಸಂಸ್ಕಾರ ಮುಖ್ಯ. ಸಂಸ್ಕಾರದ ನೆಲೆ ಸರಿಯಾಗಿರಬೇಕು ಅಂತಾದರೆ ಆ ಮಕ್ಕಳಿಗೆ ಆ ಮಣ್ಣಿನ ಅರ್ಥವನ್ನು ಮಾಡತಕ್ಕಂಥ ಮನೋಭಾವ, ದೇಶ ಪ್ರೇಮವನ್ನು ಪ್ರತಿಬಿಂಬಿಸ್ತಕ್ಕಂಥ ಮೌಲ್ಯಾಧಾರಿತ ಬದ್ಧತೆಯನ್ನು ಚಂದ್ರಶೇಖರ್ ಭಾಳ ಚೆನ್ನಾಗಿ ಈ ಸನಾತನ ನಾಟ್ಯದಲ್ಲಿ ಭಾಳಷ್ಟು ವರ್ಷದಿಂದ ನಿರ್ವಹಿಸಿಕೊಂಡು ಬಂದಿದ್ದನ್ನು ನಾನು ಕಂಡಂಥ ಸತ್ಯ. ನಾನು ಕೂಡ ಒಂದು 15 ವರ್ಷ ಕಾಲ ದೀರ್ಘಕಾಲ ಭರತನಾಟ್ಯವನ್ನು ಕಲಿತು ಸಾವಿರಾರು ಪ್ರೋಗ್ರಾಮನ್ನು ನಮ್ಮ ದೇಶ ವಿದೇಶದಲ್ಲಿ ಕೊಟ್ಟು ಬಂದವ. ನನ್ನ 45 ವರ್ಷದವರೆಗೆ ನನ್ನ ಕಾರ್ಯಕ್ರಮಗಳನ್ನು ಕೊಡ್ತಿದ್ದೆ. ಈಗ ವೇದಿಕೆಗೆ ಕಾರ್ಯಕ್ರಮ ಕೊಡೋದನ್ನು ಬಿಟ್ಟು 30 ವರ್ಷವಾಯಿತು, ಅಂದರೆ ನನಗೆ 74 ವರ್ಷವಾಯಿತು. ಆದ್ದರಿಂದ ನಾನು ಇಂಥ ಕಾರ್ಯಕ್ರಮ ಕೊಡೋದರಲ್ಲಿ ದೂರ ಇದ್ದುಕೊಂಡು ಸಂಘಟನೆ ಮಾಡೋದರಲ್ಲಿ ಮಾತ್ರ ನಾನು ನನ್ನನ್ನು ವಹಿಸಿಕೊಳ್ಳೋದನ್ನು ನಾನು ನೋಡ್ತಾ ಇದ್ದೇನೆ. ಇಂಥ ಸಂದರ್ಭದಲ್ಲಿ ಇವತ್ತು ಈ ಹುಡುಗಿ ಮಾಡಿದಂಥ ಕಾರ್ಯಕ್ರಮ ನನಗೆ ಬಹಳಷ್ಟು ಮನ ತುಂಬಿದೆ. ఆర్ఎస్ఎస్ ఇచ్చారాదు ప్రియాంక ఖర్గే అరన అభిప్రాయను సరకారుకు పంతెర ಮುಖ್ಯಮಂತ್ರಿಲು ಮಾತರಡಲ ಈಚಾರ ತುಳಿತುತೋದು ತೀರ್ಮಾನ ದೆತನುಯರ್ ಪನ್ಪನ ವಿಶ್ವಾಸ ಉಂಡೊಂದು ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಒಡಿಪಿಡು ಪಂತೆರ. ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಒಡಿಪಿಡು ಸುದ್ದಿಗಾರರ ಪಾತಿರ್ದ ಆರ್ಎಸ್ಎಸ್ ವಿಚಾರಾದ ಪ್ರಿಯಾಂಕಾ ಖರ್ಗೆ ಅರನ ಅಭಿಪ್ರಾಯನು ಸರಕಾರಗೂ ಪಂತೆರ ಮುಖ್ಯಮಂತ್ರಿಲು ಮಾತೆರಡಲ ವಿಚಾರ ತುಳಿತುತೋದು ತೀರ್ಮಾನದ ತೊನ್ನೂರು ಪನ್ಪನ ವಿಶ್ವಾಸ ಉಂಡೊಂದು ಪಂಡಿರ. 100 ವರ್ಷ అయిన ಆರ್ಎಸ್ಎಸ್ನ ನಿಷೇಧ ಮಲ್ಪನ ಸರಿಯತ್ತ ಆರ್ಎಸ್ಎಸ್ ಐತ ಪುದರ್ದಂಚ ರಾಷ್ಟ್ರೀಯ ಸೇವೆ ಮಲ್ತೊಂದುಂಡು ದೇಶುಗಾಯಿನ ಲಾಭನು ಗುಮನುಗುದೆತನೋಡು ಮೂಗು ತೋರುಂಡು ಪಂಡು ಐನು ಒಯ್ತು ದಕ್ಕುವೆರ ಮಾತಲ ಸುಖಾಂತಿ ಆಪನೊಂದು ಸ್ವಾಮೀಜಿ ಪಂಡೆರ. ಅಯೋಧ್ಯೆ ನಡಪರೆ ಉಪ್ಪುನ ತ್ರಿವರ್ಣ ಬಾವುಟ ಏರಾವನ ಬಗೆಟ್ ಪೇಜಾವರ ಸ್ವಾಮೀಜಿ ಪಾತಿಡ್ದು ನವೆಂಬರ್ 25 ಅಯೋಧ್ಯೆಡ್ ತ್ರಿವರ್ಣ ಬಾವುಟ ಏರಾವುಂಡು ಮುಗಿತಲ ಕಾರ್ಯಕ್ರಮಟ್ಟು ಮಂದಿರನು ರಾಮದೇವರಿಗೆ ಅರ್ಪಣೆ ಮಲ್ಪುಂಡು ಪ್ರಧಾನಿ ನರೇಂದ್ರ ಮೋದಿಂದೆಟ್ ಪಾಲ್ದೆತುನಿರಂದು ಪಂಡೆರ. ಮಾನ್ಯ ಖರ್ಗೆಯವರು ಅವರ ಅಭಿಪ್ರಾಯವನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅವರ ಅಭಿಪ್ರಾಯವನ್ನು ತಿಳಿಸುವಂತಹ ಹಕ್ಕು ಅವರಿಗೆ ಖಂಡಿತವಾಗಿಯೂ ಇದೆ. ಮಾನ್ಯ ಮುಖ್ಯಮಂತ್ರಿಗಳವರು ಎಲ್ಲರ ಜೊತೆ ವಿಮರ್ಶಿಸಿ ತೀರ್ಮಾನ ತಗೊಳ್ತಾರೆ. ನಾವು ನೋಡಿರುವಂತೆ ರಾಷ್ಟ್ರೀಯ ಸೇವಾ ಸಂಘವು ಹೆಸರಲ್ಲೇ ಹೇಳಿರುವಂತೆ ರಾಷ್ಟ್ರದ ಸೇವೆಯನ್ನು ಅನೇಕ ಮಾಡ್ತಾ ಇದೆ. ಯಾವುದೇ ವ್ಯವಸ್ಥೆ ಅಲ್ಲಿ ಒಂದು ವೇಳೆ ಲೋಪದೋಷಗಳು ಇದ್ದದ್ದಾದರೆ ಅದನ್ನು ಸರಿಪಡಿಸುವತ್ತ ಗಮನ ಹರಿಸಿ, ಯಾಕೆಂತಂದರೆ ಅದರಿಂದ ಆಗಿರತಕ್ಕಂತಹ ಲಾಭ, ಸಮಾಜಕ್ಕೆ ಆಗಿರತಕ್ಕಂತಹ ಸಹಾಯ ಅದು ಅಷ್ಟಿಷ್ಟಲ್ಲ. ಮೂಗು ಸೋರ್ತಾ ಇದೆ ಅಂತ ಹೇಳಿಕೊಂಡು ಅದನ್ನು ಕಿತ್ತೆಸೆಯುವುದಿಲ್ಲ. ಆ ದೋಷ ಪರಿಹಾರಕ್ಕೆ ಪ್ರಯತ್ನಿಸ್ತಾರೆ. ಅದರಂತೆ ಸರ್ಕಾರ ಮಾಡುತ್ತೆ ಅನ್ನೋದು ನಮ್ಮ ದೃಢ ವಿಶ್ವಾಸ ಇದೆ. ಎಲ್ಲವೂ ಸುಖಾಂತವಾಗಿ ಕೊನೆಗೊಳ್ಳುತ್ತೆ. ಅಯೋಧ್ಯೆಯಲ್ಲಿ ನವಂಬರ್ 25ನೇ ತಾರೀಕಿನಂದು ಇವಾಗ ದೇವಾಲಯದ ಕಾಮಗಾರಿಗಳೆಲ್ಲ ಮುಗಿದಿದ್ದಾವೆ. ಅದರ ಸಮಾಪನ ಪೂರ್ವಕವಾಗಿ ಆ ಮಂದಿರವನ್ನು ರಾಮದೇವರಿಗೆ ಪರಿಪೂರ್ಣವಾಗಿ ಸಮರ್ಪಿಸುವ ಕಾರ್ಯ ಧ್ವಜಾರೋಹಣದ ಮೂಲಕ ನಡೆಯುತ್ತೆ. ನವಂಬರ್ 25. ಮಹಾಕವಿ ರತ್ನಾಕರ ವರ್ಣಿನ ಮಹಾಕಾವ್ಯ ಭರತೇಶ ವೈಭವದ ಮುಗಿತಲಲ್ಲಿ ಐತಾರ ಕುಡ್ಲಡ್ ನಡತಂಡ ಕುಡ್ಡದ ಲಾರ್ಡ್ ಮಹಾವೀರ ಜೈನ್ ಬೋರ್ಡಿಂಗ್ ನಡಪೈನ ಕಾರ್ಯಕ್ರಮಟ್ಟು ಮುನಿರಾಜ ರೇಂಜಳ ಬೊಕ್ಕ ಸಾತ್ವಿಕ್ ಜೈನ್ ಕಾವ್ಯ ವಾಚನ ನಡಪಾದ ಕುರಿಯರ. ಕುಡ್ಲದ ಲಾರ್ಡ್ ಮಹಾವೀರ ಜೈನ್ ಬೋರ್ಡಿಂಗ್ ದ ನಿಲೆಟ್ ಮಹಾಕವಿ ರತ್ನಾಕರ ವರ್ಣಿನ ಮಹಾಕಾವ್ಯ ಭರತೇಶ ವೈಭವದ ಕಾರ್ಯಕ್ರಮ ನಡಪಾದ ಐತಾರ ಮುಗಿತಲಲೇಸು ನಡತಂಡ ಮುನಿರಾಜ ರೇಂಜಳ ಬೊಕ್ಕ ಸಾತ್ವಿಕ್ ಜೈನ್ ಭರತೇಶ ವೈಭವದ ಕಾವ್ಯ ವಾಚನ ನಡಪಾದ ಕುರಿಯರ ಸಭಾಲೇಸಡ್ ಕುಡ್ಲದ ಜೈನ್ ವಿಲನ್ ಗುರ್ಕಾರ್ಯರು ಪುಷ್ಪರಾಜ ಜೈನ್ ಮಾತ್ರೆಯನ್ನು ಎತ್ಕೊಂಡು ಅಕ್ಟೋಬರ್ 5 ಶುರುವಾದ ಪದ್ರಾಡಮುಟ್ಟ ನಡತಿನ ಕಾರ್ಯಕ್ರಮಟ್ಟು ಪಾಲ್ದೆತ್ತೊನ್ನಕ್ಲಿಗೆ ಮೆಚ್ಚುಗೆ ತಿರಿಪಾಯರ. ಮೆಸ್ಕಾಂ ಇಲಾಖೆದ ಕಾರ್ಯತುವನ್ನ ಸಹಾಯಕ ಇಂಜಿನಿಯರ್ ಅಭಿಷೇಕ್ BS ಮಲ್ಲಪಿನರಾದ ಪಾತಿಡ್ದು ನಮ್ಮ ಧರ್ಮನು ಅನುಭವಿಪುನ ಕೆಲಸನು ನಮ್ಮ ಮಲ್ಪಡು ಅಪಗನಂಕ ಸಾಕ್ಷಾತ್ಕಾರ ಆಪಣೊಂದು ಪಂಡ್ಯರ. ಕಾವ್ಯವಾಚನ ನಡಪಾದು ಕೊರ್ನ ಮುನಿರಾಜ ರೇಂಜಾಳ ಬೊಕ್ಕ ಸಾತ್ವಿಕ್ ಜೈನ್ರೆಗ ಮರ್ಯಾದೆ ಸಂದೈತ ಮಲ್ತೆರ.
ಮುನಿರಾಜ ರೇಂಜಾಳ ಪಾತ್ರದ ರತ್ನಾಕರ ವರ್ಣಿ ಇಂಚಿನ ಮಹಾಕಾವ್ಯ ಬರೆತು ಜಂಡ ನಮ್ಮ ಮುಲ್ಪ ಸೇರ್ನ ಅವಕಾಶನೇ ಇಜ್ಜಾಂಡು ಇಂದಿನ ತೂಪನ ಕೇನುನ ಜನ ಕಾರ್ಯಕ್ರಮದ ಗೆಲ್ಮೆಗ್ ಕಾರಣ ಪಿರಂದ ಪಂಡ್ಯರ ಡಾಕ್ಟರ್ ಸಿ.ಕೆ. ಬಳ್ಳಾಲ್ ಸೇರ್ನಂಚ ಜೈನ ಸಮಾಜದ ನಾಯಕರ ಜೈನ್ ಮಿಲನ್ ಪದಾಧಿಕಾರಿಗಳು ಕಾರ್ಯಕ್ರಮಟಿತ್ತರ. ಭರತೇಶನ ಅದ್ಭುತವಾದ ಆ ಗುಣಗಳನ್ನು ನೋಡಿದರೆ ಬಾಹುಬಲಿ ಅವನ ಗುಣಗಳ ಮುಂದೆ ಏನೂ ಇಲ್ಲ ಅಂತ ನಮಗೆ ಅನ್ನಿಸ್ತದೆ. ಆದರೆ ಮುಂದಿನ ದಿನಗಳಲ್ಲಿ ನಾವು ಬಾಹುಬಲಿ ವೈಭವವನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಅದು ಎಲ್ಲಿ ಹೋಗ್ತದೆ ಅಂತ ಶ್ರೀಯುತ ಮುನಿರಾಜ ರೇಂಜಾಳ್ರೆ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಆ ಭರತೇಶನ ಮಹಾಕವಿ ರತ್ನಾಕರ ವರ್ಣಿ ಆ ಭರತೇಶ ವೈಭವದ ಭರತೇಶನ ಆ ಒಳ್ಳೆ ಗುಣಗಳನ್ನು ನಾವು ತಿಳ್ಕೊಂಡ್ರೆ ನನ್ನ ಮನಸ್ಸಲ್ಲಿ ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ನಾವಿದ್ದರೆ ನಾವು ಕೂಡ ಅದೇ ರೀತಿ ತ್ಯಾಗ ಜೀವನಕ್ಕೆ ಎಲ್ಲರೂ ಇಲ್ಲಿ ಕೂತವರು ಹೋಗ್ತಿದ್ದೇವ ಅಂತ ಅಂತ ಮನಸ್ಸು ನನ್ನಲ್ಲಿದೆ. ನನಗೆ ಭರತೇಶನ ವೈಭವದಲ್ಲಿ ಅರ್ಥ ಆಗಿದ್ದು ಮನಃಶುದ್ಧಿ ಮಾಡ್ಕೋಬೇಕು. ಮನಃಶುದ್ಧಿ ಆದಾಗ ಅಂದರೆ ಜ್ಞಾನ ಮಾಡಬೇಕು. ಜ್ಞಾನ ಅಂತ ಹೇಳಿದರೆ 2 ಗಂಟೆ ನಾನು 1 ಸೆಕೆಂಡ್, ಯಾಕಂದರೆ ಮಳೆ ಬರ್ತಾ ಇದೆ, ನಾನು ಒಂದು ಮಾತ್ರ ವಾಟ್ಸಪ್ ಮೆಸೇಜ್ ನನ್ನ ಸೆಕ್ಷನ್ ಆಫೀಸರ್ಗೆ ಹೇಳಿದ್ದೆ, ನೋಡಮ್ಮ ನಾನೊಂದು 2 ಗಂಟೆ ಪ್ರೋಗ್ರಾಮ್ ಇರ್ತೀನಿ, ಹೇಗಾದರೂ ಮ್ಯಾನೇಜ್ ಮಾಡುವಂತ. ಬಟ್ ಮನಸ್ಸು ಸತ್ಯ ಹೇಳ್ತೇನೆ, ನನ್ನ ವ್ಯಾಪ್ತಿಯಲ್ಲಿ ಕರೆಂಟು ಸುಭಿಕ್ಷವಾಗಿದೆ. ಸೊ ಯಾವುದೇ ಇಷ್ಟು ಮಳೆ ಬಂದರೂ ಕೂಡ ಏನೂ ಸಮಸ್ಯೆ ಆಗಲಿಲ್ಲ. ನನ್ನ ಸಂಪೂರ್ಣವಾದಂತಹ ಏಕಾಗ್ರತೆ, ಯಾಕಂದರೆ ನನ್ನ 2-3 ಸನ್ನಿವೇಶದಲ್ಲಿ ನನ್ನ ಆಶ್ರಮದ ನೆನಪಾಯಿತು. ಅವರ ಹಾಡು ಅದೇನು ನನಗೆ ನನ್ನ ಅಪ್ಪ ಅಮ್ಮ ಹಾಸ್ಟೆಲಲ್ಲಿ ನಾವು ಬಿಟ್ಟಿರುವಾಗ ಅದು ಫೀಲ್ ಆಗ್ತಾಯಿತ್ತು. ಅಂದರೆ ಅಷ್ಟು ಚಂದವಾದಂಥ ಪರಂಜ್ಯೋತಿ ನಾವೆಲ್ಲ ಆಗ ಹಾಡ್ತಾ ಇದ್ವಿ. ಏನೇ ಇರಲಿ ಸರ್, ಇಟ್ ವಾಸ್ ವೆರಿ ಇಮೋಷ್ನಲ್ ಫಾರ್ ಮೀ. ಎಲ್ಲಿ ಹೋದುದು ನಿನ್ನ ಸಭೆ, ನಿನ್ನ ದಿವ್ಯಾಂಗ ಚೆಲ್ಲಿದ ಗಂಧ ಕೂಟಿಗಳು. ಪ್ರಶ್ನೆ ಮಾಡ್ತಾನೆ ಭರತ ಚಕ್ರವರ್ತಿ, ಎಲ್ಲಿ ಹೋದುದು ನಿನ್ನ ದಿವ್ಯಾಂಗ, ಎಲ್ಲಿ ಹೋದುದು ನಿನ್ನ ಸಮವಶರಣ ದಿವ್ಯ ಸಭೆ. ಪರಮಾತ್ಮ ನೀನೊಬ್ಬ ಇದ್ದದ್ದರಿಂದ ಆ ವೈಭವ ಎಲ್ಲ ಇತ್ತು, ನೀನಿಲ್ಲ ಈಗ, ಅದಿಲ್ಲ, ಇನ್ನು ನಮಗೆ ಯಾರು ಗತಿ ಅಂತ ಕೇಳ್ತಾರೆ. ರೆಹಮಾನಿಯಾ ವೆಲ್ಫೇರ್ ಬೊಕ ಚಾರಿಟೇಬಲ್ ಟ್ರಸ್ಟ್ ನಿಲೆಟ್ ಕಣಚೂರು ಆಸ್ಪತ್ರೆ ಬೊಕ ಸಂಶೋಧನಾ ಕೇಂದ್ರ ನಾಟೆಕಲ್ದ ಜತೆ ಸೇರಿಗೆಡ ಧರ್ಮದ ವೈದ್ಯಕೀಯ ಆರೋಗ್ಯ ಪರೀಕ್ಷೆದ ಶಿಬಿರ ಕೋಟೆಕಾರ್ ಬೀರಿದ ಕಾರ್ಮೆಲ್ ಶಾಲೆಡ್ ನಡೆತಂಡ. ಉಳ್ಳಾಲ ತಾಲೂಕು ಕೋಟೆಕಾರ್ ಬೀರಿದ ಕಾರ್ಮೆಲ್ ಶಾಲೆಡ್ ರೆಹಮಾನಿಯಾ ವೆಲ್ಫೇರ್ ಬೊಕ ಚಾರಿಟೇಬಲ್ ಟ್ರಸ್ಟ್ ದ ನೆಲೆಟ್ ಕಣಚೂರು ಆಸ್ಪತ್ರೆ ಬೊಕ ಸಂಶೋಧನಾ ಕೇಂದ್ರ ನಾಟೆಕಲ್ದ ಜತೆ ಸೇರಿಗೆಡ ಧರ್ಮದ ವೈದ್ಯಕೀಯ ಆರೋಗ್ಯ ಪರೀಕ್ಷೆದ ಶಿಬಿರ ನಡೆತಂಡ. ರೆಹಮಾನಿಯ ಪಳ್ಳಿದ ಖತೀಬ್ ಮೌಲಾನಾ ಮೌಸಿನ್ ನಮಾಜ್ ಕಾರ್ಯಕ್ರಮ ಉದಿಪನ ಮಲ್ತೆರ ಕಣಚೂರು ಮೆಡಿಕಲ್ ಕಾಲೇಜ್ ಬೊಕ ಸಂಶೋಧನಾ ಕೇಂದ್ರದ ಮ್ಯಾನೇಜರ್ ಅಬ್ದುಲ್ಲಾ ಇನ್ ಖಾನ್ ಪಾತಿರ್ದ್ ವೈದ್ಯಕೀಯ ಆರೋಗ್ಯ ಪರೀಕ್ಷೆ ಶಿಬಿರ ಬೊಕ ಅಭ ಕಾರ್ಡ್ದ ಮಹತ್ವದ ಬಗೆಟ್ ಮಾಹಿತಿ ಕೊರಿಯರ. ರೆಹಮಾನಿಯಾ ವೆಲ್ಫೇರ್ ಬೊಕ ಚಾರಿಟೇಬಲ್ ಟ್ರಸ್ಟ್ದ ಚೇರ್ಮನ್ ಅಬ್ದುಲ್ ರೆಹಮಾನ್ ಗುರ್ಕಾರ್ಮೆ ವಹಿಸ್ತಿತ್ತರ. ಡಾಕ್ಟರ್ ತಾರನಾಥ್ ಶೆಟ್ಟಿ ಬೊಕ ಕಣಚೂರು ಮೆಡಿಕಲ್ ಕಾಲೇಜದ ಅಬ್ದುಲ್ಲಾ ಖಾನ್ರೆಗ್ ಸಮ್ಮನದ ಮರ್ಯಾದೆ ಮಲ್ತೆರ. ಬೇತೆ ಬೇತೆ ಸಂಘಟನೆದ ಸದಸ್ಯರು ಪುಂಜೋನಕ್ಲು ಬರವು ಕಲ್ಪನಕ್ಲು ಶಿಬಿರದ ಪ್ರಯೋಜನದ ತೊಂಡೆರ. ಟ್ರಸ್ಟ್ದ ಗುರ್ಕಾರ್ಯರ ಅಬ್ದುಲ್ ಕರೀಂ, ಸೋಮೇಶ್ವರ ಪುರಸಭೆತ ಸೆಕ್ಷನ್ ಆಫೀಸರ್ ಕೃಷ್ಣ ಆರ್ ಈ ಪೊರ್ತುಡಿತ್ತರ. ಪ್ರತಿ ಒಂದು ರೋಗಿಯನ್ನು ಅವನ ಇದನ್ನು ನೋಡದೆ ಎಲ್ಲ ಪ್ರಾಮುಖ್ಯತೆಯನ್ನು ಯಾವ ಇದು ದೊಡ್ಡಸ್ತಿಗೆ ಇದನ್ನು ನೋಡದೆ ನಾನು ನನ್ನ ಸೇವೆಯನ್ನು ಮುಂದುವರಿಸಿದ್ದೇನೆ. ರೆಹಮಾನಿಯಾ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಮಾಡುವಂತಹ
ಫ್ರೀ ಆರೋಗ್ಯ ತಪಾಸಣಾ ಇದು ಸಮಾಜಕ್ಕೆ ಮಾಡುವಂಥ ಅತ್ಯಂತ ಉತ್ತಮ ಕೊಡುಗೆ. ಈ ಕ್ಯಾಂಪಿನಲ್ಲಿ ಈ ಕನಚೂರು ಹಾಸ್ಪಿಟಲ್ ನಿಮಗೆ ಗೊತ್ತಿದ್ದ ಹಾಗೆ ಈ ಪರಿಸರದಲ್ಲಿ ತುಂಬ ಪ್ರಸಿದ್ಧವಾದ ಒಂದು ಆಸ್ಪತ್ರೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.